ದೊಡ್ಡದಿದೆ. ನಾವು ಚಿಕ್ಕದಿರುವಾಗ ಅಷ್ಟೇ ದೊಡ್ಡದಿದೆ, ಈಗಲೂ ಅಷ್ಟೇ. ಅದಕ್ಕೆ 2 ಮಿಷನ್ಗಳು ಬಂದಿರ್ಬೋದು, ಹೊರತು ದೊಡ್ಡದಾಗುವಂತ ಬಿಲ್ಡಿಂಗ್ ಅಷ್ಟೇ ಇದೆ. ನಮಗೆ ಇದು ರಿಕ್ವೈರ್ಮೆಂಟ್ ಅಲ್ಲ, ಇಸ್ ನೀಡೆಡ್ ಫಾರ್ ಪುತ್ತೂರು. ಆ ರೀತಿ ಇದನ್ನು ವಾರ್ ಫೂಟಿಂಗ್ ಲೆವೆಲಲ್ಲಿ ಈ ಕೆಲಸ ಮಾಡುವ ಅವಶ್ಯಕತೆ ಇದೆ. ಮಾಜಿ ಶಾಸಕರು ಒಂದು ಮಾತನ್ನು ಹೇಳಿದರು, ನಾನು ಮೊದಲೇ ಪ್ರಯತ್ನ ಮಾಡಿದ್ದೇನೆ, ಮತ್ತೆ ನಾನು ಅವರಿಗೆ ಅವರು ಆದೇಶ ಕಳಿಸಿದ ಕಾಪಿಯನ್ನು ಅವರಿಗೆ ತೋರಿಸಿದ್ದೆ. ಹಾಗೆ ಹೇಳಿದ್ರು, ಅದಲ್ಲ ನಾನು ಹೇಳಿರುವಂಥದ್ದು, ಅದನ್ನು ಹಿಂದಿನ ಆಸ್ಪತ್ರೆಯನ್ನೇ ಮೇಲ್ದರ್ಜೆಗೆ ಏರಿಸಲಿಕ್ಕೆ. ಹಿಂದಿನ ಆಸ್ಪತ್ರೆಯನ್ನು ಹೇಗೆ ಮೇಲ್ದರ್ಜೆಗೆ ಏರಿಸುತ್ತೆ? ಅದರಲ್ಲಿ 300 ಬೆಡ್ ಮಾಡಬೇಕಿದ್ರೆ ಈ ಆಸ್ಪತ್ರೆಯನ್ನು ಬಂದ್ ಮಾಡಬೇಕಲ್ಲ. ಸರ್ಕಾರದಿಂದ ಬರೆದಿದ್ದಾರೆ, ನೀವು 300 ಬೆಡ್ಡಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಬರೆದಿದ್ದೀರಿ, ಪ್ರಸ್ತುತ ಇರುವ ಆಸ್ಪತ್ರೆಯನ್ನು ಏನು ಮಾಡ್ತೀರಿ, ಯಾವ ರೀತಿ ಅದಕ್ಕೆ ಪರಿಹಾರ ಹುಡುಕ್ತೀರಿ ಅಂತ. ಏನು ಹುಡುಕು, ಇದನ್ನೆಲ್ಲ ತೆಗೆದು ಬೇರೆ ಕಡೆ ತಗೊಂಡು ಹೋಗ್ತಾರೆ. ಆಸ್ಪತ್ರೆ ಹೋಟೆಲ್ ಅಂದರೆ ಬೇರೆ ಕಡೆ ಮಾಡ್ಬೋದು, ಇದನ್ನು ಆಸ್ಪತ್ರೆಯನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತದ? ಸೊ ನಾನು ಹೇಳೋದು, ನನ್ನ ಒಬ್ಬಳ ಅಭಿಪ್ರಾಯ ಅಲ್ಲ, ಈ ಹಿಂದೆ ಇದಕ್ಕೆ ಯಾರು ಶ್ರಮಪಟ್ಟವರಿದ್ದಾರೆ, ಶಂಕೋತ್ ಇರ್ಬೋದು, ವಿಶ್ವನಾಥರೇಗೌಡ ಎಂಬ ಈ ಒಂದು ಸಂಘಟನೆ ಇರ್ಬೋದು, ಇವರೆಲ್ಲ ಇದನ್ನು ಜೀವಂತ ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಜೀವಂತ ಉಳಿಸುವುದಲ್ಲ, ಇದನ್ನು ನಾವು ಬದುಕಿಸುತ್ತೇವೆ. ಇದನ್ನು ಮಾಡುವಂಥ ಕೆಲಸ ಖಂಡಿತ ಈ ವರ್ಷದ ಬಜೆಟ್ನಲ್ಲಿ ಸೇರಿಸುವಂಥ ಪ್ರಯತ್ನವನ್ನು ನಾಳೆ ನಾಡಿದ್ದು 7ನೇ ತಾರೀಕಿಗೆ ಪ್ರೆಸೆಂಟ್ ಆಗುವ ಬಜೆಟ್ನಲ್ಲಿ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಮುಖ್ಯಮಂತ್ರಿಗಳು ನಮ್ಮ ಹತ್ರ 60,000 ಕೋಟಿಯ ಈ 5 ಗ್ಯಾರಂಟಿಗಳ ಹೊರೆ ಇದೆ. ಅದಾದ ಕೂಡಲೇ ಇದನ್ನು ನಾನು ತಗೊಳ್ತೀನಿ ಕ್ಯಾಬಿನೆಟ್ ಇದ್ದಾದರೆ 100% ನೆಕ್ಸ್ಟ್ ಬಜೆಟಲ್ಲಿ ಸೇರಿಸ್ತೀನಿ ಅನ್ನೋ ವಿಚಾರವನ್ನು ಹೇಳಿದೆ. ನಮ್ಮ ಮನಸ್ಸಿನಲ್ಲಿ ಇದೆ. ಯಾಕಂತಂದರೆ ಈ ವರ್ಷ ಇದನ್ನು ಆರಂಭ ಮಾಡಿದರೆ ಇದು 5 ವರ್ಷದಲ್ಲಿ ಈ ಪ್ರಾಜೆಕ್ಟ್ ಏನಿದೆ ಅದು ಮುಗಿಯುತ್ತದೆ. ಯಾಕಂತೇಳಿದ್ರೆ 300 ಬೆಡ್ಡಿನ ಹಾಸ್ಪಿಟಲ್ ಆಗಿ ಅದು 2 ವರ್ಷ ಕಾರ್ಯನಿರ್ವಹಣೆ ಮಾಡಿದ ನಂತರ ಅಲ್ಲಿ ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಕೊಡುವಂಥ ಇದು. ಬಿಲ್ಡಿಂಗ್ ಮಾಡಲಿಕ್ಕೆ ನಮಗೆ 2 ವರ್ಷ ಅವ್ರದ್ದು ನಿಗದಿ. ಅದೇ 2.5 ವರ್ಷದಿಂದ 3 ವರ್ಷ ಬೇಕು ನಮಗೆ ಬಿಲ್ಡಿಂಗ್ ಆಗಿ. ಆಸ್ಪತ್ರೆ ಓಪನ್ ಆದರೆ ಪೇಷಂಟ್ಗಳಿಗೆ ಏನಾದ್ರು ತೊಂದರೆ ಇಲ್ಲ, ಆನಂತರ ಆಟೋಮೆಟಿಕ್ ಅದು ಗೌರ್ಮೆಂಟ್ ಕಾಲೇಜ್ ಬಂದೇ ಬರ್ತದೆ. ಇನ್ನು 1.5 ವರ್ಷದಲ್ಲಿ ಆ ಮೆಡಿಕಲ್ ಕಾಲೇಜ್ ಬರುವಂಥ ವ್ಯವಸ್ಥೆ ಆಗ್ತದೆ. ನೀವು ಆಲೋಚನೆ ಮಾಡಿ, 1,000 ಕೋಟಿ ಬಂದು ಬೀಳ್ತದೆ. ಈ ಭಾಗ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು, ಎಷ್ಟು ಜನ ಬರ್ಬೋದು, ಎಷ್ಟು ಜನ ನರ್ಸ್ ಸ್ಟಾಫ್ ಬರ್ಬೋದು, ಫಿಸಿಯೋಥೆರಪಿ ಬರ್ಬೋದು, ಮೆಡಿಕಲ್ ಸ್ಟೂಡೆಂಟ್ಸ್ ಬರ್ಬೋದು, ಹಾಸ್ಟೆಲ್ ಬರ್ಬೋದು, ಎಷ್ಟು ತಿಂಗಳಿಗೆ ಇಲ್ಲಿ ಎಷ್ಟು ಕೋಟಿ ಬಂದು ಬೀಳ್ಬೋದು. ಇದು ನನ್ನ ಒಬ್ಬನ ಪ್ರಯತ್ನ ಅಂತಲ್ಲ, ನೀವೆಲ್ಲ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ತಗೊಂಡಾಗ ಇದನ್ನು ನಾವೆಲ್ಲ ಸೇರಿ ಮುಂದಿನ ದಿವಸಗಳಲ್ಲಿ ಹಾಗಾದರೆ ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ನಾನು ಎಲ್ಲದಕ್ಕೂ ತಯಾರಿಯಾಗಿರ್ತೇನೆ. ಹೋಗಿ ಕೂತು ಗತಾಯ ಮಾಡಿ ಇದನ್ನು ನಮ್ಮ ಪುತ್ತೂರಿಗೆ ತರುವಂಥ ಇದು ರಿಕ್ವೈರ್ಮೆಂಟ್. ಯಾಕಂದರೆ ಮಂಗಳೂರಿನವರೆಲ್ಲ ಹೇಳಿದರು, ಅದು ಜಿಲ್ಲೆಗೆ ಒಂದು ಬೇಕಾದ್ದು, ಮಂಗಳೂರಲ್ಲಿ ನಮಗೆ ಬೇಕಾಗಿರುವಂಥ ಪುತ್ತೂರಿಗೆ. ಅಲ್ಲಿ ಮೆಡಿಕಲ್ ಈ ಕಾಲೇಜ್ ಇದ್ದವರಿಗೆ ತೊಂದರೆ ಆಗೋದು ಬೇಡ. ಪುತ್ತೂರಲ್ಲಾದರೆ ಅವರಿಗೆ ಸ್ವಲ್ಪ ದೂರದಲ್ಲಿ ಇದೆ, ನಮಗೆ ಈ ಕಡೆ ಅವರಿಗೇ ಬೇಕಾಗಿರುವಂಥದ್ದು. ಇದನ್ನು ಖಂಡಿತ ಮಾಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಕೊಡಬೇಕು. ನಾನು ಶಾಸಕನಲ್ಲಿ ಏನು ಮಾಡಬೇಕು, ನನ್ನ ಮೊದಲ ಆದ್ಯತೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ. ಅದನ್ನು ಮಾಡುವಂಥ ಕೆಲಸ ಖಂಡಿತ ಮುಂದಿನ ದಿವಸಗಳು ಆಗ್ತದೆ. ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಎಲ್ಲ ಇರಲಿ. ಎಲ್ಲ ಹಿಂದೆ ಮಾಡಿದವರ ಶ್ರಮನೂ ಕೂಡ ಇದೆ. ನಾವೀಗ ಅದನ್ನು ಮುಂದುವರಿಸಿಕೊಂಡು ಹೋದರೂ ಹಿಂದೆ ಮಾಡಿಲ್ಲ ಅಂತ ಅವರ ಕೈಗೆ ತಿಂಗಳಿಗೆ ಒಂದು 25-30 ಸಾವಿರ ಬರಲಿ. ಇಲ್ಲಿ ಎಷ್ಟು ಡಾಕ್ಟರ್ಗಳು ಬರ್ಬೋದು, ಎಷ್ಟು ನರ್ಸುಗಳು ಬರ್ಬೋದು, ಎಷ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೋದು, ಎಷ್ಟು ಹಾಸ್ಟೆಲ್ಗಳು ಬೇಕು. ಆಲೋಚನೆ ಮಾಡಿ. ಮಣಿಪಾಲ್ ಹೇಗಿದೆ, ಇನ್ನು 10 ವರ್ಷ ಡೌನ್ ದ ಲೈನ್ 10 years ಇದು ಹೇಗೆ ಆಗ್ಬೋದು, ಬೆಳಿಬೋದು. ಈಗ ಗುಡ್ಡ ಕಾಣ್ತಾರೆ, ಚಂದ ಗುಡ್ಡ ಕಾಣ್ತದೆ. ಇವನು ಈಗ ಮಾತ್ರ ಫಟ ತೆಗ್ದಿಡಿ, ಇನ್ನು 10 ವರ್ಷ 2-3 ವರ್ಷ ನಂತರ ಇಲ್ಲಿ ಹೇಗೆ ಆಗ್ತದೆ ಅಂತ ನೀವು ನೋಡ್ಬೋದು. ದುಂಬು ಗುಡ್ಡ ಹೇಗಿತ್ತು, ಈಗ ಹೇಗೆ ಆಗಿದೆ ಅಂತ. ಅದಕ್ಕೆ ರಸ್ತೆ ಬೇಕಾಗುವಂಥದ್ದು ಇದು ನಮ್ಮ ಪರಿಕಲ್ಪನೆ. ಬಹುಶಃ ನಾವು ಮಹಾಲಿಂಗೇಶ್ವರ ದೇವರು, ಆ ಮಹಿಷಮರ್ದಿನಿ, ಇವೆಲ್ಲ ನಂಬಿರುವಂಥ ದೇವರ ದಯೆಯಿಂದ ಇಲ್ಲಿ ಒಳ್ಳೆಯ ಒಂದು ಮೆಡಿಕಲ್ ಕಾಲೇಜ್ ಬರಲಿ. ಅದು ಚಂದ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಬಂದರೆ ಆಸ್ಪತ್ರೆ ಇಷ್ಟು ಕಷ್ಟದಲ್ಲಿದ್ದವರಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು. ಇದರ ಮೂಲಕ ನಮ್ಮೆಲ್ಲರ ಆಸೆ ಏನಿದೆ ಆ ದೇವರು ನೆರವೇರಿಸಲಿ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮ ಮಾತನ್ನು. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ
ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.